ಚಿರು ಸಾವಿನ ನಂತರ ಚಿರು ನೆನಪಲ್ಲೇ ನೋವಿನ ಬೇಗುದಿಯಲ್ಲಿ ಬೆಂದು ಮೌನಕ್ಕೆ ಶರಣಾಗಿದ್ದ ನಟಿ ಚಿರಂಜೀವಿ ಸರ್ಜಾ ಪತ್ನಿ ಮೇಘನಾ ರಜ್ ಇಂದು ತಮ್ಮ ಭಾವನೆಗಳನ್ನು ಹಂಚಿಕೊಂಡಿದ್ದಾರೆ. ಈ ಕುರಿತು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿರುವ ಅವರು, ಚಿರು ಶಾಶ್ವತ, ಎಲ್ಲ ಸಂಬಂಧಗಳಿಗೂ ಮೀರಿದವ, ನಾನು ನಿನಗಾಗಿ ಕಾಯುತ್ತೇನೆ, ನೀನು ನನಗಾಗಿ ಕಾಯಿ ಎಂಬ ಸಾಲುಗಳನ್ನು ಬರೆದಿದ್ದಾರೆ. ಚಿರು, ಎಷ್ಟು ಬಾರಿ ಪ್ರಯತ್ನಿಸಿದರೂ ನನ್ನ ಮನದಾಳದ ಮಾತುಗಳನ್ನು ಪದಗಳಲ್ಲಿ ಹೇಳಲು ಸಾಧ್ಯವಾಗುತ್ತಿಲ್ಲ. ನಿನ್ನ ಮೇಲಿನ ಪ್ರೀತಿ, ವಿಶ್ವಾಸದ ಬಗ್ಗೆ ಮಾತನಾಡಲು ಶಬ್ದಕೋಶದಲ್ಲಿ ಪದಗಳೇ ಸಾಲುತ್ತಿಲ್ಲ. ನೀನು ನನ್ನ ಸ್ನೇಹಿತ, ನನ್ನ ಪ್ರೇಮಿ, ನನ್ನ ಹಿತೈಷಿ, ನನ್ನ ಮಗು, ನನ್ನ ಸರ್ವಸ್ವ, ನನ್ನ ಪತಿ. ಇದೆಲ್ಲಕ್ಕಿಂತ ಹೆಚ್ಚು ನೀನು ನನ್ನ ಆತ್ಮದ ಒಂದು ಭಾಗ ಚಿರು. ಪ್ರತಿದಿನ ನಾನು ಬಾಗಿಲ ಕಡೆ ನೋಡುವಾಗ ನೀನು ನಾ ಬಂದೆ ಎಂದು ಹೇಳುತ್ತಾ ನೀನು ಬಂದೇ ಬಿಡುವೆ ಎಂಬ ಒಂದು ಆಸೆ. ನೀನು ಬರದಿದ್ದಾಗ ನನ್ನ ಆತ್ಮವನ್ನೇ ಸುಡುವಂಥ ನೋವು ನನ್ನಲ್ಲಿ. ಪ್ರತಿ ಕ್ಷಣ ಪ್ರತಿದಿನ ನಿನ್ನ ಸ್ಪರ್ಶಿಸಲಾಗದೆ ನನ್ನ ಕಾಲ ಕೆಳಗಿನ ಭೂಮಿ ಕುಸಿಯುವಂತೆ ಒಂದು ನಡುಕ. 1000 ಬಾರಿ ನಿಧಾನವಾಗಿ ನೋವಿನಿಂದ ಸಾಯುವಂತೆ. ಆದರೆ ಪ್ರತಿ ಬಾರಿ ನಾನು ನೋವುಂಡಾಗ ನೀನು ಇಲ್ಲೇ ನನ್ನ ಸುತ್ತ ನಿನ್ನ ಪ್ರೀತಿಯ ರಕ್ಷಾ ಕವಚದಲ್ಲಿ ನನ್ನನ್ನು ಆರೈಕೆ ಮಾಡುತ್ತಿರುವ ಭಾವನೆ ನನಗೆ. ಸದಾಕಾಲ ನನ್ನನ್ನು ರಕ್ಷಿಸುತ್ತಿರುವ ಕಾವಲು ದೈವ ನೀನು ನನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದಿ ಎಂದರೆ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಲು ನಿನಗೆ ಮನಸ್ಸಾಗಲಿಲ್ಲ. ಹೋಗುತ್ತಾ ನಮ್ಮ ಪ್ರೀತಿಯ ಸಂಕೇತವಾಗಿ ಪುಟ್ಟ ಹರುಷವನ್ನು ನನಗೆ ಬಿಟ್ಟು ಹೋಗಿದ್ದೆ. ಪುಟ್ಟ ಹರುಷವನ್ನು ಭೂಮಿಗೆ ತರಲು ಕಾತುರ ನನಗೆ. ನಮ್ಮ ಮಗುವಾಗಿ ನಿನ್ನನ್ನು ಮತ್ತೆ ಮುದ್ದಿಸುವ ಕಾತುರ, ನಿನ್ನ ಚಿರುನಗೆಯ ನೋಡುವ ತವಕ. ನೀನಿದ್ದಲ್ಲೆಲ್ಲ ಬೆಳಕು ಚೆಲ್ಲುತ್ತಿದ್ದ, ಎಲ್ಲರನ್ನ ಖುಷಿಪಡಿಸುತ್ತಿದ್ದ ಆ ನಿನ್ನ ನಗುವನ್ನು ಮತ್ತೆ ಕೇಳುವ ಕಾತುರ. ನೀನು ಮತ್ತೆ ಬರುವ ವೇಳೆಗೆ ನಾನು ಕಾಯುವೆ. ನೀನು ನನಗಾಗಿ ದಿಗಂತದ ಆ ಬದಿಯಲ್ಲಿ ಕಾಯುತ್ತಿರು. ನನ್ನ ಕೊನೆಯ ಉಸಿರು ಇರುವವರೆಗೆ ನೀನು ಚಿರಂಜೀವಿ, ನೀನು ನನ್ನಲ್ಲೇ ಇರುವೆ. ಐ ಲವ್ ಯು ಚಿರು. ಕೊನೆಯ ಸಾಲು ತುಂಬ ದುಃಖ ತರಿಸುವಂತಿತ್ತು. ನನ್ನ ಉಸಿರಿರುವವರೆಗೆ ನೀನು ಜೀವಂತವಾಗಿರುತ್ತೀಯ, ನೀನು ನನ್ನೊಳಗಿದ್ದೀಯ, ಐ ಲವ್ ಯು ಎಂದು ಬರೆದಿದ್ದಾರೆ. ಕಪ್ಪು ಬಣ್ಣದ ಬಿಳಿ ಅಕ್ಷರಗಳನ್ನು ಬರೆದಿರುವ ಈ 2 ಫೋಟೋ ಹಾಕಿದ್ದು, ಜೊತೆಗೆ ಚಿರು ಮುದ್ದು ಮಾಡುತ್ತಿರುವ ಇನ್ನೊಂದು ಫೋಟೋವನ್ನು ಹಂಚಿಕೊಂಡಿದ್ದಾರೆ. ಅಲ್ಲದೆ ಮೈ ಚಿರು ಫಾರ್ ಎವರ್ ಎಂಬ ಸಾಲುಗಳನ್ನು ಬರೆದಿದ್ದಾರೆ. ನೋಡ್ತಾ ಇರಿ ಮ್ಯಾಂಗ್ಳೂರ್ ಮಿರರ್.